नमस्ते बहुला नमस्ते बबातोकाय तनजाय सिंहो विश्वानिदो दुर्गः जातवेदस्सिन्धुन्दलापादुरितादिवर्षे अग्ने अत्रिवं मनसा गृणादो अस्माकं बोध्यविदातनोनाम् प्रददातिकं सहमानमुग्रमग्निकं हुवेम परमात्तरस्थात् ततः परशतति दुर्गाणि साक्षामत्रेवो अतिदुरिताद्यग्निः प्रत्तोषिकमेभ्यो अध्वरेषु सनाच्च होतातव्यश्च सत्ते स्वाञ्जाग्ने तनुवं विप्रयस्वास्मभ्यं च भगवाय नमः गोभिर्युष्टमहि ज्योतिषिक्तं तमेन्द्रविष्णोरनुसञ्जरेव राकस्य पृष्ठमपि संवसादोपयेष्टवेन् लोक इह वादयन्वाम् आद्यायदाय विद्महे कन्याकुमारी धीमहि तन्नो दुर्गिः प्रचोदयात् यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः गुरुब्रह्मा गुरुविष्णुः साक्षात् महेश्वरः प्रथमं शैलपुत्री च द्वितीयं ब्रह्मचारिणी तृतीयं चंद्रगंटी प्रथम दिवसದಲ್ಲಿ ಉಗ್ರವಾದ ತಪಸ್ಸನ್ನು ಮಾಡಿಕೊಂಡು ಆ ತೇಜಃಪುಂಜ ಈ ಶರೀರಕ್ಕೆ ಬಂದು ಈ ಬ್ರಹ್ಮಾಂಡವನ್ನು ವ್ಯಾಪಿಸಿ ಅತ್ಯಂತ ಸೌಂದರ್ಯವತಿಯಾದಂತಹ ದುರ್ಗೆ ಚಂದ್ರಘಂಟಾದಿ ಇಡೀ ಬ್ರಹ್ಮಾಂಡದಲ್ಲಿರುವ ಆ ಸೌಂದರ್ಯವೇ ಅವಳು ಅಥವಾ ಅವಳಿಂದಾಗಿ ಇಡೀ ಬ್ರಹ್ಮಾಂಡಕ್ಕೆ ಸೌಂದರ್ಯ ಹಾಗಿರುವಾಗ ಪ್ರಕೃತಿಯಲ್ಲಿರುವಂತಹ ಸೌಂದರ್ಯಕ್ಕೆಲ್ಲವೂ ಕೂಡ ಅನುಗ್ರಹ ಅವಳಿಂದಲೇ ಆಗ್ತದೆ. ಅದಲ್ಲದೆ ಚಂದ್ರನನ್ನು ಕಾಲಾಂಶ ಅಲ್ಲ, ಅರ್ಧಾಂಶ ಅಲ್ಲ, ಮುಕ್ಕಾಲು ಭಾಗದ ಆ ಚಂದ್ರನ ಪ್ರಭೆಯ ತನ್ನ ಕೊರಳಲ್ಲಿ ಘಂಟಾರೂಪವಾಗಿ ಧರಿಸಿದ ಚಂದ್ರಘಂಟಾದೇವಿ ಮತ್ತು ಕೂಡ ಚಂದ್ರ ಅಂದರೆ ಚಂದ್ರಮ ಮನಸೋ ಜಾತಃ, ಚಂದ್ರಮನು ಮನಃಕಾರಕ. ನಕ್ಷತ್ರ ಪುಂಜದ ಮಧ್ಯದಲ್ಲಿ ಇರುವಂತಹ ಚಂದ್ರವನ್ನು ನೋಡಿ ನಾವು ಆಹ್ಲಾದ ಪಟ್ಟುಕೊಳ್ತೇವೆ. ಅದು ಕೂಡ ಸೇರಿ ತ್ರಿಪುರ ಸುಂದರಿಯಾದಳು. ಹುಲಿಯ ಮೇಲೆ ಆರೂಢಳಾಗಿ ಒಂದು ಕೈಯಲ್ಲಿ ಕಮಂಡಲು, ಹಾಗೆ ದ್ವಿಭುಜವನ್ನು ಹೊಂದಿ ಕಮಂಡಲು ಮತ್ತು ಆ ಅಭಯ ವರದಗಳನ್ನು ವರದ ಮುದ್ರೆಯನ್ನು ಧರಿಸಿದವಳಾದ ಚಂದ್ರಘಂಟೆಯನ್ನು ನಾವು ಭಕ್ತಿ ಪುರಸ್ಸರವಾಗಿ ಪ್ರಾರಂಭದಲ್ಲಿ ಎಲ್ಲರಿಗೂ ಕ್ಷೇಮ ಸಿಗಬೇಕು, ಲೋಕ ಕಲ್ಯಾಣ ಆಗಬೇಕು, ಸಮಸ್ತ ಸನ್ಮಂಗಲ ಉಂಟಾಗಬೇಕು, ಹಾಗೆ ದುರಿತಾದಿಗಳನ್ನು ಕ್ಷಯ ಮಾಡಿಕೊಡಬೇಕು, ಎಲ್ಲರಿಗಿರುವಂತಹ ಕಷ್ಟಗಳನ್ನೆಲ್ಲ ಹೋಗಲಾಡಿಸಬೇಕು, ಜನ್ಮ ಜನ್ಮಾಂತರದ ದೋಷಾದಿಗಳನ್ನು ಹೋಗಲಾಡಿಸಬೇಕು. ಹಾಗೆ ಎಲ್ಲರೂ ಕೂಡ ಐಕ್ಯಮತ್ಯದಿಂದ ದೇವತಾ ಸೇವೆಯನ್ನು ಮಾಡಬೇಕು. ಧರ್ಮ ಅರ್ಥ ಕಾಮ ಮೋಕ್ಷವಾಗಿರುವ ಚತುರ್ವಿಧ ಪುರುಷಾರ್ಥಗಳು ಎಲ್ಲರಿಗೂ ಲಭಿಸಬೇಕು. ಮಕ್ಕಳಿಗೆ ಸದ್ವಿದ್ಯಾ ಪ್ರಾಪ್ತಿಯಾಗಬೇಕು, ಎಲ್ಲರಿಗೂ ಸುಜ್ಞಾನ ಒದಗಿ ಬರಬೇಕು. ಆ ಒಂದು ಮಹತ್ತಾದ ಸಂಕಲ್ಪದಲ್ಲಿ ಅಭಿಷೇಕ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಹಾಗೆ ಮಹಾ ನೈವೇದ್ಯ ಸಮರ್ಪಣೆ, ಮಂಗಳಾರತಿ, ಹಾಗೆ ಭಜನಾ ಸಂಕೀರ್ತನೆ, ಕಲಾ ಸೇವೆಗಳು ಅದು ಭಕ್ತಿ ಪುರಸ್ಸರವಾಗಿ ನಡೆದುಕೊಂಡು ಯಥಾಸಾಧ್ಯಗಳಿದ್ದಲ್ಲಿ ಯಾವುದೇ ತಪ್ಪುಗಳಾಗಿದ್ದಲ್ಲಿ ಎಲ್ಲವನ್ನು ಆ ಚಂದ್ರಘಂಟಾದೇವಿ ದುರ್ಗಾ ಪರಮೇಶ್ವರಿಯು ಬಂಧಿಸಿ ಎಲ್ಲರ ಸೇವೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಎಲ್ಲರೂ ಕೂಡ ಭಕ್ತಿ ಪುರಸ್ಸರವಾಗಿ ದೇವಿಯನ್ನು ಉಪಾಸನೆ ಮಾಡುವಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಬೇಕು. ಹಾಗೆ ಎಲ್ಲರೂ ಅವರವರು ಮಾಡಿದಂತಹ ಸೇವೆಯ ಪೂರ್ಣ ಫಲ ಒದಗಿ ಬರುವಂತೆ ಭಕ್ತಿ ಪುರಸ್ಸರವಾಗಿ ಕೈ ಮುಗಿದು ಪ್ರಾರ್ಥಿಸುವಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಬೇಕು. ಕಾಲಕಾಲಕ್ಕೆ ಏನೆಲ್ಲ ಮನುಷ್ಯರಿಗೆ ಅಥವಾ ಈ ಪ್ರಕೃತಿಗೆ ಬೇಕಾದಂತಹ ಏನು ಬೇಕು ಅಂತ ಹೇಳುವಂಥದ್ದು ಅದೆಲ್ಲವನ್ನು ಸಾತ್ವಿಕ ಬುದ್ಧಿಯಿಂದ ಕೇಳಿಕೊಂಡದ್ದೆಲ್ಲವನ್ನು ಕೂಡ ಆ ಮಹಾತಾಯಿ ಒದಗಿಸಬೇಕು. ಬರ್ತೇವೆ ಅಲ್ಲಿಗೆ ಬರ್ತೇವೆ, ಬಿಸಾಡಬೇಡಿ, ಅಲ್ಲಿಗೆ ಬರ್ತೇವೆ.
ತೀರ್ಥ ಪ್ರಸಾದ ಇಲ್ಲಿ ಕೊಡ್ತಾರೆ, ಕ್ಯೂ ಅಲ್ಲಿ ಬನ್ನಿ. ದುರ್ಗಾ ಪೂಜೆ, ನವರಾತ್ರಿ ಪೂಜೆ, ದುರ್ಗಾ ಪೂಜೆ, ಹೂವಿನ ಪೂಜೆ, ಕುಂಕುಮಾರ್ಚನೆಗೆ ಅಲ್ಲೇ ಪ್ರಸಾದ ಕೊಡ್ತಾರೆ, ಅಲ್ಲೇ ಕ್ಯೂ ಅಲ್ಲಿ ಬನ್ನಿ. ತೀರ್ಥ ಪ್ರಸಾದಕ್ಕೆ ಇಲ್ಲಿ ಕ್ಯೂ ಅಲ್ಲಿ ಬನ್ನಿ.